ಹಾಯ್, ಗುಡ್ ಮಾರ್ನಿಂಗ್, ಸುಪ್ರಭಾತಂ. ನಾನು ನಿಮ್ಮ ಪ್ರೀತಿ ಅಶ್ವಿನಿ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಹಾಗೆ ನೀವೆಲ್ಲರೂ ಆರೋಗ್ಯವಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ನಾವು ಕೂಡ ಇಲ್ಲಿ ಎಲ್ಲರೂ ಆರೋಗ್ಯವಾಗಿದ್ದೇವೆ. ಇವತ್ತು ನೋಡಿ, ಫುಲ್ಲು ಬಿಸಿಲು ಅಂತ ಹೇಳಿದರೆ ಬೆಳಿಗ್ಗೆ ನನಗೆ ಕಣ್ಣು ಬಿಡಲಿಕ್ಕೆ ಆಗೋದಿಲ್ಲ, ಅಷ್ಟು ಜೋರು ಬಿಸಿಲು ಉಂಟು. ಇವತ್ತು ಸಂಡೇ ಅಲ್ಲ, ನನ್ನ ಮಗಳು ಇವತ್ತು ಹೊರಡ್ತಾ ಇದ್ದಾಳೆ ಅವಳ PGಗೆ. ಮೊನ್ನೆದ್ದು ರಜೆ ಎಲ್ಲ ಮುಗಿಯಿತು, ಇನ್ನು ಅಲ್ಲಿ ಹೋಗಿಯೇ ನೋಡಬೇಕಷ್ಟೇ ಎಷ್ಟೊತ್ತಿಗೆ, ಯಾವಾಗ ಇನ್ನು ನೆಕ್ಸ್ಟ್ ಬರೋದು ಅಂತ ಹೇಳಿ. ಹಾಗೆ ಇನ್ನು ಚೌತಿಗೆ ರಜೆ ಇದ್ದರೆ ಚೌತಿಗೆ ಬರ್ತಾಳೆ. ಈಗ ಹೊರಟಾಯಿತು, ಈಗ ಮಗ ಕರ್ಕೊಂಡು ಹೋಗ್ತಾ ಇದ್ದಾನೆ. ಪುತ್ತೂರಿಗೆ ಹೋಗಿ ಬಿಡಬೇಕು ಅವಳನ್ನು, ಮತ್ತು ಅಲ್ಲಿಂದ ಮೈಸೂರಿದ ಬಸ್ ಉಂಟು ಅದರಲ್ಲಿ. ಇವಳು ಹೇಗೆ ಮಾರ ಅಲ್ಲಿಗೆ ಓದೋದು? ಹೇಗೆ ಓದದ್ದು ಅಲ್ಲಿಗೆ ನೀನು? ಕಿಟ್ಟು ನೋಡಿ, ನನ್ನ ಮಗಳ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಅವಳಿಗೆ ಬೇಜಾರು ಅಂತ ನಿಸರ್ಗ ಹೋಗ್ತಾಳೆ ಹೇಳಿ. ಅವ ಇಪ್ಪಡು ಮಾರಾಯ, ಆ ಒಂದು ಲೀಶ ಹಾಳಾಗಿದೆ ಅಂತ ಅದಕ್ಕೆ ನಾನೊಂದು ಹಗ್ಗದಲ್ಲಿ ಕಟ್ಟಿದ, ಅವನಿಗೆ ಅದು ಕಿರಿಕಿರಿ ಆಗ್ತಾ ಉಂಟು. ಅವ ಮಾಡುದು ನೋಡಿ. ಫ್ರೆಂಡ್ಸ್, ಇವತ್ತು ನನ್ನೊಂದು ಎಕ್ಸಸೈಸ್ ಆಯಿತು. 45 ಮಿನಿಟ್ಸ್ ಇದು ಹಾರ್ಡ್ ಎಕ್ಸಸೈಸ್ ಮಾಡಬೇಕಂತೆ, ನಮ್ಮದು 75 ಡೇ ಹಾರ್ಡ್ ಚಾಲೆಂಜಲ್ಲಿ. ಸೊ ನೋಡಿ ನನ್ನ ಮುಖ ಎಲ್ಲ ಹೇಗೆ ಸ್ವೆಟ್ ಆಗಿದೆ ಅಂತ. ತುಂಬ ಈಸಿ, ನಮ್ಮ ಏಜ್ನವರು ಮಾಡುವಂಥದ್ದು ಎಕ್ಸಸೈಸ್ ಮಾಡಿದ್ದು. ಫಸ್ಟ್ ಡೇ ನಾನೊಂದು ಎಕ್ಸಸೈಸ್ ಮಾಡಿದೆ, ಅದರಿಂದ ನನಗೆ ತುಂಬ ಜಾಯಿಂಟ್ ಪೈನ್ ಎಲ್ಲ ಬಂದು. ಇದು ತುಂಬ ಈಸಿಯಾಗಿ ಉಂಟು. ಸೊ ನೋಡುವ, ಇನ್ನೊಂದು ಸೆಲ್ಫಿ ತೆಗಿಲಿಕ್ಕೆ ಉಂಟು. ಹಾಗೆ ಹಾರ್ಡ್ ಚಾಲೆಂಜಿದ್ದು ಒಂದು ಚಾಲೆಂಜ್ ಆಯಿತು, ಈಗ ಒಂದು ಸೆಲ್ಫಿದೊಂದು ಚಾಲೆಂಜ್, ಅದೊಂದು ಮಾಡ್ತೇನೆ. ಮತ್ತು ಇನ್ನು ನೀರು ಕುಡಿಯೋದು, 4 ಲೀಟ್ರ್ ನೀರು ಕುಡಿಬೇಕು ನಾನು. ಆಮೇಲೆ ಜಂಕ್ ಫುಡ್ ಆಗಲಿ ಎಂಥದ್ದಾಗಲಿ ತಿನ್ನಲಿಕ್ಕಿಲ್ಲ, ಇದೊಂದು. ಮತ್ತು ಯಾವುದಾದ್ರೂ ನಾನ್ ಫಿಕ್ಷನ್ ಬುಕ್ ಓದಬೇಕು, ಅಂದರೆ ಈಗ ಪುರಾಣ ಕಥೆ ಇರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಒಂದು ಪುಸ್ತಕವನ್ನು ಓದಿ ಅರ್ಥ ಮಾಡಿಕೊಳ್ಳೋದು. ಇದಿಷ್ಟು ಮಾಡಲಿಕ್ಕೆ ಉಂಟು. ಗುಡ್ ಬಾಯ್. ಅವಾಗ ಬಿಸ್ಕೆಟ್ ತಿಂತ ಬಂಜಿ ಫುಲ್ ಆಗ್ತೈತೆ. ನಮ್ಮ ಕಿಟ್ಟು ಸಹ ನೋಡಿ, ಫುಡ್ಡಿಗೆ ಕಾಯೋದು. ತಿನ್ನ ಬೇಗ ನೋಡಿ, ಈಗ ತಿಂತಾ ಇದ್ದಾನೆ. ಅವನಿಗೆ ಬಿಸ್ಕೆಟ್ ತಂದು ಹಾಕಿದೆ ಅದಕ್ಕೆ, ಅದರ ನಂತರ ಈಗ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ. ಸೊ ಇವತ್ತಿನ ವೆದರ್ ನೋಡಿ ಫ್ರೆಂಡ್ಸ್, ಮಧ್ಯಾಹ್ನ 1 ಆಯಿತು ನೋಡಿ, ಚಂದ ಉಂಟು. ತುಂಬ ಬಿಸಿಲು ಕೂಡ ಇಲ್ಲ, ಮೋಡ ಸಹ ಇಲ್ಲ, ಮಳೆ ಸಹ ಇಲ್ಲ. ಹಾಗೆ ಮಗಳು ಮೈಸೂರಿಗೆ ಹೋದ್ಲು ಬೆಳಗಿನ ಬಸ್ಸಲ್ಲಿ. ಅವಳು ಬಸ್ಸಿಗೆ ಅಲ್ಲಿ ಬಸ್ ಸ್ಟ್ಯಾಂಡಿಗೆ, ಪುತ್ತೂರು ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿಂದ ಹೋಗೋದು. ಅಲ್ಲಿ ಇಳಿದ ಕೂಡಲೇ ಇಮಿಡಿಯೇಟ್ ಅವಳಿಗೆ ಬಸ್ ಸಿಕ್ಕಿದೆ 10 ಗಂಟೆದು. ಮೋಸ್ಟ್ಲಿ ಒಂದು 4 ಗಂಟೆ ಹೊತ್ತಿಗೆಲ್ಲ ಅಲ್ಲಿಗೆ ತಲುಪ್ಬೋದು ಅವಳು ಮೈಸೂರಿಗೆ. ಹಾಗೆ ಅವಳು ಹೋದ ನಂತರ ಒಂಥರ ಬೇಜಾರು ಮನಸ್ಸಿಗೆ ಬಂದು. ಒಂದು 15 ದಿವಸ ಇದ್ಲಲ್ಲ, ಖಾಲಿ ಆಗ್ತದೆ ಹೋಗಿ ಆಗುವಾಗ. ಇನ್ನು ನೆಕ್ಸ್ಟ್ ಆದರೆ ಚೌತಿಗೆ ಬರ್ತೇನೆ ಅಂತ ಹೇಳಿದ್ದಾಳೆ. ನೋಡಬೇಕು ಕ್ಲಾಸಸ್ ಎಲ್ಲ ಹೇಗಿರ್ತದೆ. ಅಂದರೆ 1 ದಿವಸ 2 ದಿವಸ ರಜೆಗೆಲ್ಲ ಬಂದರೆ ಸಹ ಸರಿ ಆಗೋದಿಲ್ಲ ಅಲ್ಲ. ಹಾಗೆ ನಾನೀಗ ಇಲ್ಲಿ ಹಟ್ಟಿಯ ಕೆಲಸಕ್ಕೆ ಬಂದಿದ್ದೇನೆ, ಮಧ್ಯಾಹ್ನಕ್ಕೆ ಹುಲ್ಲು ಹಾಕೋಕ್ಕೆ. ಇವತ್ತು ಕೆಲಸದವ ಬೆಳಿಗ್ಗೆ ಬೇಗ, ಭಾರಿ ಅಪರೂಪ ಅಂತ. ಇವತ್ತು ಫಸ್ಟ್ ಟೈಮ್ ಅವ ಬೆಳಿಗ್ಗೆ 6 ಗಂಟೆಗೆ ಬಂದು ಹುಲ್ಲು ಮಾಡಿ, ಅಂದರೆ ಇಡೀ ದಿವಸದ ಕೆಲಸವನ್ನು, ಮಧ್ಯಾಹ್ನದವರೆಗಿನ ಕೆಲಸವನ್ನು 6 ಗಂಟೆಯಿಂದ 10:30ವರೆಗೆ ಮಾಡಿ ಹೋಗಿದ್ದಾನೆ. 10:30ಗೆ ಇದು ಸೊಪ್ಪೆಲ್ಲ ತಂದು ಹಾಕಿ ಹೋಗಿದ್ದಾನೆ. ಹಾಗೀಗ ಹುಲ್ಲು ಹಾಕಬೇಕು ನನಗೆ. ನಮ್ಮ ಹಸುಗಳನ್ನೆಲ್ಲ ನೋಡಿ ಅಂತ ಇವತ್ತು ಬೇಜಾರಾಗ್ತದೆ ನನಗೆ, ಬಿಡಲಿಕ್ಕೇ ಆಗೋದಿಲ್ಲ ಅಂತ. ಮತ್ತು ಅಲ್ಲಿ ನಾನೀಗ ತರಕಾರಿ ಬೀಜ ಸಹ ಹಾಕಿದ್ದೇನಲ್ಲ, ಬಿಟ್ಟರೆ ಅದರ ಮೇಲೆ ನಡೆದು ಇಡೀ ಲಾಗಾಡಿ ತೆಗಿತಾರೆ, ಅದೊಂದು ಸಮಸ್ಯೆ. ಮತ್ತು ಗೇಟ್ ಇಲ್ಲ, ಗೇಟಿಂದ ಹೊರಗೆಲ್ಲ ಹೋಗಿ ಯಾರ್ಯಾರ ಮನೆ ಅಂಗಳದಲ್ಲಿ ಎಲ್ಲ ಮೇಯ್ತಾರೆ. ಹಾಗೆ ಕಟ್ಟಿ ಹಾಕಿದಲ್ಲಿ ನನಗೆ ನೋಡಲಿಕ್ಕೆ ಬೇಜಾರಾಗೋದು ಅಂತ, ಎಂತ ಮಾಡೋದು.
ಮತ್ತು ವರದ ಇಲ್ಲ, ಅರ್ಜುನ. ಅಯ್ಯೋ, ಅರ್ಜುನ ನನ್ನ ಫೇವ್ರೆಟ್ ಗೊತ್ತುಂಟು. ಆವಾಸ ಇಲ್ಲ, ತುಂಬ ಬೇಜಾರಾಗ್ತದೆ ಅವರ ವಿಡಿಯೋ ಎಲ್ಲ ಮಾಡಲಿಕ್ಕೆ. ಈಗ ನೋಡಿ ನಮ್ಮ ವರ್ಧನ್ ಕಲರ್ ನೋಡಿ ಹೇಗಾಗಿದೆ ಅಂತ, ಕಟ್ಟಿ ಹಾಕಿದಲ್ಲೇ ಇದ್ದು ಇದ್ದು. ವಾರಿಜಮ್ಮ ನೋಡಿ, ಇವಳನ್ನಾದರೂ ಬಿಟ್ಟರೆ ಇಲ್ಲೇ ಒಬ್ಬಳೆ ಮೇಯ್ತಾ ಇರ್ತಾಳೆ. ಮೂತ್ರ ಮಾಡೋದು ನೋಡಿ ಅಲ್ಲಿ ಅವ. ಇವನಿಗೇನು ಹುಲ್ಲು ಎಲ್ಲಿ ಹಾಕುದು? ನಾನು ಆದಷ್ಟು ಸಣ್ಣದು ಮಾಡಿ ಕಟ್ಟಿದೆ, ಹತ್ತುದು ಬೇಡ. ವಾರಿಜಮ್ಮನನ್ನೊಂದು ಮೇಯ್ಲಿಕ್ಕೆ ಬಿಟ್ಟೆ. ನೋಡಿ ಎಷ್ಟು ಚಂದ ಮೇಯುವುದು. ನೋಡಿದ ಬೆಳಿಗ್ಗೆ ಬಂದು ಮಾಡಿದ ಹುಲ್ಲು. ನಮ್ಮ ಬಂಟಿದು ಬಟ್ಟೆ ಎಲ್ಲ ನೋಡಿ ಒಣಗಿಸ್ಲಿಕ್ಕೆ ಹಾಕಿದಿಲ್ಲಿ. ಹೌದು ಅಂತ, ಅದು ಚಂಡಿ ಆಗಿಕೊಂಡು ವಾಸನೆ ಬಂದುಕೊಂಡೆಲ್ಲ ಇತ್ತು. ಮಳೆ ಬಂದುಂಟಲ್ಲ, ಹುಲ್ಲೆಲ್ಲ ಭಾರ ಭಾರ ಆಗಿದೆ. ಚಕ್ಕುಲಿ ಬೇಡ, ನೀನು ಕೊಡ್ತೇನೆ, ಅವಳು ತಿಂತಾಳ ನೋಡುವ ಚಕ್ಕುಲಿ. ನನ್ನ ಇದ್ದಿ ಕೈಟ್ ನೋಡಿ, ಅವರಿಗೆ ಸಹ ಕರ್ಕೂರು ಸ್ನ್ಯಾಕ್ಸ್ ಎಷ್ಟು ಇಷ್ಟ ನೋಡಿ. ಓ ಅಕ್ಕ ಇದ್ದಿ ಎನ್ನ ಕೈಟ್, ಎಣ್ಣ ಕೈಟ್ ಇದ್ದಿ ಪುಂಡಿ ತಿನ್ಬಾರ್ದು. ಹೆಂಗಿದೆ ಚಕ್ಕುಲಿ? ನೋಡಿ ಕಾರು ಕೂಗಿತು ಅಂತ ಹೇಳಿ ಇವಳು ಓಡಿದ. ಬೊಳಿಯ ರಾತ್ರಿ ಅಕ್ಕ ಬಲ 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 ಬಲ, ಬೊಳಿಯ ರಾತ್ರಿ ಬಲ ಬಲ. ನೋಡಿ ಬಂದದ್ದು ನೋಡಿ ಅವಳು. ಅವಳಿಗೆ ಹೆದ್ರಿಲ್ಲ ಹೋಗ್ಕ ಇಲ್ಲ. ಆಮೀ ಎನ್ನ ಮುದ್ದು ಬಂಗಾರಿ ಬತ್ತಳತ್ತ. ಓ ಬೊಳಿಯೋಡ, ಸ್ವಾಮಿನ ಬೊಳಿಯೋಡ, ಕಂಜಿನ ಬುಡೋಡ ಅಂದೆಪ್ಪ. ಪೊರ್ತಾತ್ರಿ ನಮ್ಮ ಇದ್ದಿ ಪೊರ್ತಾತ್ರಿ ಅತ್ತ ನಲ್ಲ. ಇನ್ನು 1/4 ಗಂಟೆಯಿಂದ ಅವ, ಅರ್ಧ ಗಂಟೆಯಿಂದ ನನ್ನಲ್ಲ ಬೆತ್ತು ಪೋಯ ಅವ. ಓಯಕ್ಕ ಬೆತ್ತು ಪೋಯಿ ನಮ್ಮ. ಓ ಕೆಲಂಜಿಯೇ ಬಾಬಾ ಬೆತ್ತು ಪೋಯಿ, ಬಾಬಾ ತಡೆಗ ಸುಂದರಿ, ಬಾಬಾ ತಡೆ ಬೆತ್ತು ಪೋಯಿ ಆವೆ. ಹುಷಾರು ಬಾಲಪ್ಪ ಎನ್ನೋ ಅಂದು ವಾರಿಜ ಹುಷಾರಿಯಾಳು ಎನ್. ಇವತ್ತಿನ ವ್ಲಾಗ್ ಮುಗಿಯುವಂತಹ ಟೈಮ್ ಬಂತು. 1:10 ವಿಶೇಷ ಅಂತ ಹೇಳಿದರೆ ಬೆಳಿಗ್ಗೆದೆಲ್ಲ ನೋಡಿದ್ರಲ್ಲ, ನನ್ನ ಮಗಳು 4:15 ಮೈಸೂರು ತಲುಪಿ ಅವಳ PGಗೆ ತಲುಪಿಸ ಆಗಿದೆ ಅಂತೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬೈ. ಗುಡ್ ನೈಟ್. ನಂದು ಇವತ್ತಿದೀಗ ಭಗವದ್ಗೀತೆ ಬರ್ದಾಯಿತು. ಹಾಗೆ ನನ್ನ ಮತ್ತು ಮಗನ 75 ಡೇ ಹಾರ್ಡ್ ಚಾಲೆಂಜನ್ನು ಇವತ್ತು ಸಹ ನಾವಿಬ್ಬರು ಸಹ ಕಂಪ್ಲೀಟ್ ಮಾಡಿದ್ದೇವೆ. ನೀರಿನ ಕ್ವಾಂಟಿಟಿ ಸ್ವಲ್ಪ ದಿವಸ ಹೋದ ಹಾಗೆ ಹೆಚ್ಚು ಮಾಡಬೇಕಷ್ಟೇ. ಅದು ಬಿಟ್ಟರೆ ಬಾಕಿದೆಲ್ಲ ಚಾಲೆಂಜ್ ಕೂಡ ಆಗಿದೆ. ಬೆಳಗಿನ ವರ್ಕೌಟ್ ಆಗಿದೆ, ಸಂಜೆದು ವರ್ಕೌಟ್ ಆಗಿದೆ. ಮತ್ತು ಫುಡ್ ಯಾವುದು ಸಹ ನಾವು ಜಂಕ್ ಫುಡ್ ಯಾವುದು ಸಹ ತಿನ್ನಲಿಲ್ಲ. ಹಾಗೇ ಮತ್ತೆ ಸೆಲ್ಫಿ ತಗೊಂಡಿದ್ದೇವೆ. ಹಾಗೆ ನಾವು
ಒಂದು ಒಳ್ಳೆಯ ಬುಕ್ಕು ಸಹ ಓದಿದ್ದೇವೆ. ನಾನು ಲಲಿತ ಸಹಸ್ರನಾಮ ಪುಸ್ತಕ ಓದಿದೆ ಮತ್ತು ಅದರ ಅರ್ಥವನ್ನು ಸಹ ಅರ್ಥ ಮಾಡಿಕೊಂಡೆ. ಹಾಗೆ ಈಗ ನಾನು ಭಗವದ್ಗೀತೆ ಬರೆದೆ, ಅದರ ಅರ್ಥವನ್ನು ಸಹ ಅರ್ಥ ಮಾಡಿಕೊಂಡೆ ಅಂತ ಹೇಳಿ. ಅವ ಯಾವುದು ಬುಕ್ ಓದಿದ್ದಾನೆ ಅಂತ ನಾನು ನಾಳೆ ಕೇಳಿ ಹೇಳ್ತೇನೆ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಸ್ವಲ್ಪ ಸ್ವಲ್ಪ ವರ್ಕೌಟ್ ಇದ್ದೆಲ್ಲ ತುಣುಕುಗಳನ್ನೆಲ್ಲ ಹಾಕ್ತೇನೆ. ನಿಮಗೆ ಸಹ ಮೋಟಿವೇಶನ್ ಬಂದು ಯಾವುದೇ ಏಜಿನ ಒಂದು ಚಿಂತೆ ಇಲ್ಲದೆ ಎನಿ ಟೈಮಲ್ಲಿ ನಮ್ಮ ದೇಹಕ್ಕೆ ಒಗ್ಗುವಂತಹ ವರ್ಕೌಟ್ಸ್ ನಾವು ಮಾಡಿಕೊಳ್ಬೋದು. ಸಂತೋಷವಾಗಿರಲಿಕ್ಕೆ ನಾವು ಉಂಟಲ್ಲ ಬೇರೆ ಬೇರೆ ದಾರಿಯನ್ನು ಹುಡುಕಿಕೊಳ್ಬೇಕು ಅಂತ. ದುಃಖವೇ ನಮ್ಮ ಜೀವನದಲ್ಲಿ ದೊಡ್ಡದು ಅಂತ ನಾವು ಎಣಿಸಬಾರ್ದು. ನಮ್ಮ ಮನಸ್ಸಿಗೆ ಎಲ್ಲಿ ಸಂತೋಷ ಸಿಗ್ತದೆ ಅದನ್ನು ನಾವು ಮಾಡ್ತಾ ಹೋದರೆ ದುಃಖ ಅದರ ಬಾಡಿಗೆ ಅದು ಇರ್ತದೆ ಅಲ್ಲಿ. ಅದನ್ನು ನಾವು ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಕಾಲಾಯ ತಸ್ಮೈ ನಮಃ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್. ಗುಡ್ ನೈಟ್.